ಆಚಾರದ ಪದ್ಧತಿ ಆ ಪ್ರಕಾರ ಆಗುವಂಥ ಆಗಿರುವಂಥ ಎಲ್ಲ ಕೆಲಸ ಇನ್ನು ಮುಂದಕ್ಕೆ ಆಗುವಂಥ ದೇವತಾಗಾಚರಣೆ ಯಾವ ಒಂದು ಅಡ್ಡಿ ಆತಂಕ ಇಲ್ಲದೆ ನಿರ್ವಿಘ್ನವಾಗಿ ಸರಾಗವಾಗಿ ನೆರವೇರಿಸಿಕೊಟ್ಟು ನಿಮಗೆ ಪೂರ್ಣ ಫಲವನ್ನು ಕೊಡಲಿ, ಆರೋಗ್ಯಪೂರ್ಣ ದೀರ್ಘಾಯುಷ ನನ್ಮಂಗಲವನ್ನು ಪ್ರಾರ್ಥನೆ ಮಾಡಿ ರಕ್ಷಣೆ ಮಾಡಲಿ ಅಂತ ದೇವರು. ನೀವು ಹೇಗಬೇಕು ಸುದ್ದು ಆಯ್ತಾ? ಆಯ್ತಲ್ಲ
ಇಡೀ ನಮ್ಮ ಮಾಗಣದ ಇತಿಹಾಸ ಪ್ರಸಿದ್ಧ ಸೋಮನಾಥ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇನ್ನು ಪ್ರಾರಂಭ ಆಗ್ತದೆ. ಪೂರ್ವಕಾಲದ ಸಂಪ್ರದಾಯ ಅನಾದಿ ಕಾಲದ ಕಟ್ಟುಕಟ್ಟಲೆ ಪ್ರಕಾರ ಧ್ವಜಸ್ತಂಭ ಇನಿ ಏರ್ದು ಭಗವತಿದ ಅಡಕ ಭಗವತಿ ಕ್ಷೇತ್ರದಕ್ಕೆ ಬತ್ತದ ಧ್ವಜಸ್ತಂಭ ನೇರಾದ ಇನ್ನು ಧ್ವಜಸ್ತಂಭ ಏರ್ದು ನಾನು 5 ದಿನದ ನಿರಂತರ ಸೋಮನಾಥ ದೇವರ ಜಾತ್ರೋತ್ಸವ ನಡಪೆರುಂಡು. ಎಲ್ಲ ರಂಗಪೂಜೆ ಐತಲಂಜಿ ಬಂಟರ ಸಮಾರಾಧನೆ ಐತ ಬೊಕ್ಕ ಬ್ರಹ್ಮರಥೋತ್ಸವ ಸೋಮೇಶ್ವರ ಬೇಡಿ ಐದು ಬೊಕ್ಕ 5ನೇ ದಿನ ಅಡಕ ಚಿರುಂಬ ಅಡಕ ಭಗವತಿ ಕ್ಷೇತ್ರದ ದೈವಲ್ನ ಭೇಟಿಯಾದ ಸೋಮನಾಥನ ಕ್ಷೇತ್ರ ಭೇಟಿಯಾದ ದೇವರ ಜಲಕ ಹೋದು ಆನಿ ಜಾತ್ರೆ 5ನೇ ದಿನದ ಜಾತ್ರೆ ಮುಕ್ತಾಯರಂಡು ಐದು ಬೊಕ್ಕ ಮನದಾನಿ ಕ್ಷೇತ್ರದ ಪರಿವಾರ ದೈವಗಳಾದ ಕಲ್ಲುಟ್ಟಿ ಕಲ್ಕುಡ ಗುಳಿಗ ಮಕ್ಕಳ ನೇಮೋತ್ಸವ ನಡಪೆರುಂಡು ಈಗ ಮಾತೆಲ್ಲ ಭಕ್ತೆಲ್ಲ ಸಂದರ್ಭಗಳು ಬರ್ತದೆ ದೇವರನ್ನ ಅನುಗ್ರಹ ಪಾತ್ರ ಅವಡೊಂದಕ್ಕೆ ನೊಂದು ಎಂಗ್ಲ ಹೊಸ ವ್ಯವಸ್ಥಾಪನಾ ಸಮಿತಿ ಈ ಬೈದಂಡು ನನ್ನ ಇಂಗ್ಲ ಒಂದು ಪದಗ್ರಹಣ ತೊಂದಿಜ ಭಾಸ್ಕರ್ ಗಟ್ಟಿ ಪಂಡಿತ ಗಟ್ಟಿ ಸಮಾಜದವರು ದೀಪಕ್ ಕಂಚನ್ ಉಲ್ಲೇರು ಸುಹಾಸಿನ ಕೊಲ್ಲೇರು ಬೊಕ್ಕ ಇಂಗ್ಲ ಮೊಗವರಿ ಸಮಾಜದ ಸದನ್ ಬಂಗೇರು ಉಲ್ಲೇರು ಬೊಕ್ಕ ದುಂಬುದ ಇಂಗ್ಲ ಸದಸ್ಯರೇನ ಮಾಧವಿ ಉಳ್ಳಾಲ್ ಉಲ್ಲೇರು ಮಕ್ಕಳಿಗೆ ಅಂಚ ಬೈದನ ಭಕ್ತರಿಗೆ ಪೂರೈಗಳ ಯಾನ ಈ ಸಂದರ್ಭಗಳು ದೇವರನ್ನ ಅನುಗ್ರಹ ತಿಕ್ಕಡಂದು ಈ ಸಂದರ್ಭ ಕೊಂಡೊಂದು ಎನ್ನ ರಡು ಪಾತ್ರೆ ನಾನು ಅಂತ ಒಂದು
Thank you.